ಬಿಸಿ ಬಿಸಿ ಆದಂಥ ಅಮಟೆಕಾಯಿ ಗೊಜ್ಜು ತಯಾರು. ಇದು ಅನ್ನ ಸಾರು, ಅದ್ರ ಜೊತೆಗೆ ಸೈಡ್ ಡಿಶ್ ಬೇರೆ ಈ ಥರ ಚಪಾತಿ ಅದಕ್ಕೆಲ್ಲ ಆಗುತ್ತಾ? ಅದಕ್ಕೆಲ್ಲ ಸರಿ ಇಲ್ಲ, ಅನ್ನಕ್ಕೆ ಅಂದರೆ ಸ್ವಲ್ಪ ಖಾರ ಹುಳಿ ಸಿಹಿ ಎಲ್ಲ ಇರ್ತದಲ್ಲ, ಅನ್ನದ ಜೊತೆಗೆ ಸೈಡ್ ಡಿಶ್. ಅಮಟೆಕಾಯಿಯ ಗೊಜ್ಜು ಏನೋ ಮಾಡ್ತಿದ್ದಾರೆ, ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಅಮಟೆಕಾಯಿದು ಏನು ಗೊಜ್ಜು ಸಾರು ಏನು? ಗೊಜ್ಜು ಮಾಡ್ತೇವೆ. ಗೊಜ್ಜು. ಸೊ ಇದು ಅನ್ನ ಜೊತೆಗ ಯಾವುದ್ರ ಜೊತೆಗೆ? ಅನ್ನದ ಜೊತೆಗೆ ನಮಗೆ ಉಪ್ಪಿನಕಾಯಿ ಹಾಕಿ ಸ್ವಲ್ಪ ಸೈಡ್ ಡಿಶ್ ಆಗಿ ಊಟದ. ಓಕೆ, ನೈಸ್. ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋ, ಏನು ಕೊಡಲಿ? ಈಗ ಒಂದು ಬಾಣದಕ್ಕೆ ನೋಡ್ಕೊಳ್ಳಿ. ಈಗ ನೀರು ಸ್ವಲ್ಪ ಕುದಿ ಬರಬೇಕು. ಕುದಿ ಬರುವಾಗ ನಾವು ಇದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇದು ಅಮಟೆಕಾಯಿ ಗುದ್ದಬೇಕು ಅಂತ ಏನು ಇಲ್ವಾ? ಅದಂದರೆ ದೊಡ್ಡದಿದ್ದು ಸ್ವಲ್ಪ ಗುದ್ದಿ ಬರಬೇಕು. ಇದು ಹಾಗೆ ಬೇಯಿಸ್ತದೆ. ಇದು ಹಾಗೆ ಬೇಯುತ್ತೆ. ಸಾಧಾರಣ ಎಷ್ಟೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ? ಒಂದು 5 ನಿಮಿಷದಲ್ಲಿ ಬೇಯುತ್ತೆ. 5 ನಿಮಿಷದಲ್ಲಿ ಬೇಯುತ್ತಾ? ಓ ವಾ, ಸೂಪರ್. ಈಗ ನೀರು ಕುದಿ ಬರ್ತಾ ಉಂಟು, ಇದನ್ನು ನಾವು ಹಾಕ್ತೇವೆ. ಸ್ವಲ್ಪ ಮುಚ್ಚಳ ಹಾಕಿ ಮುಚ್ಚಿದ್ದೇವೆ. ಸೊ ಇದು ಬೇಯ್ತಾ ಇದೆ. ನೆಕ್ಸ್ಟ್ ಏನಾದರೂ ಬೇರೆ ಕೆಲಸ ಇರುತ್ತಾ? ಬೇರೆ ಇದು ನಾವು ಅದಕ್ಕೆ ಮಸಾಲ ತಯಾರಿ ಮಾಡ್ಕೊಳ್ಬೇಕು. ಸೊ ಗ್ರೈಂಡಿಂಗ? ಹೌದು. ಇದಕ್ಕೆ ನಾನು ಮೆಣಸು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ. ಅಂದರೆ ಅದು ಪೇಸ್ಟ್ ಮಾಡುವಾಗ ಸ್ವಲ್ಪ ಒಳ್ಳೆ ಇರ್ತದೆ, ಕಲರ್ ಕೂಡ ಸಿಗುತ್ತೆ, ಒಳ್ಳೆ ಪೇಸ್ಟ್ ಸಿಗುತ್ತೆ, ಒಳ್ಳೆ ಹಾಗೆ ಸಾಫ್ಟ್ ಸ್ಮೂತ್ ಪೇಸ್ಟ್ ಆಗುತ್ತಲ್ಲ. ಹೌದು. ಇದು ಖಾರ ಖಾರ ಡಿಶ್, ಖಾರ ಸಿಹಿ ಉಪ್ಪು ಹುಳಿ ಎಲ್ಲ ಇದೆ. ಈಗ ಇದಕ್ಕೆ ಸ್ವಲ್ಪ ಹುಳಿ ಆ್ಯಡ್ ಮಾಡ್ಕೊಳ್ತೇವೆ. ಹುಣಸೆ ಹುಳಿ ಸ್ವಲ್ಪವೇನಾ? ಅಂದ್ರೆ ಅದರಲ್ಲೇ ಹುಳಿ ಇದೆ, ಹಾಗಾಗಿ. ಆದರೆ ನಾವು ಬೆಲ್ಲ ಹಾಕ್ಕೊಳ್ತೇವಲ್ಲ, ಹಾಗಾಗಿ ಸ್ವಲ್ಪ ಹುಳಿ ಬೇಕು. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೇವೆ. ಆಮೇಲೆ ಸ್ವಲ್ಪ ಒಂದು 2 ಎಸಳು ಬೆಳ್ಳುಳ್ಳಿ. ಓಕೆ. ಸ್ವಲ್ಪ ಕರಿಬೇವು. ಯಾವುದು ಹುರಿಬೇಕಂತ ಇಲ್ಲ? ಇಲ್ಲ, ಹೀಗೆ ಎಲ್ಲವೂ ಹಸಿ ಹಸಿ ಆಗೋದು. ಮತ್ತೆ ಅದು ನಾವು ಅಲ್ಲಿ ಹುರಿತೇವೆ, ಅದರಲ್ಲೇ ಇದಾಗುತ್ತೆ. ಸ್ವಲ್ಪ ಒಂದು ಟೊಮೆಟೊ ಹಾಕಿದ್ದೇನೆ. ಇದು ಟೊಮೆಟೊ ಕಟ್ ಮಾಡಿ ಹೀಗೆ ಪೇಸ್ಟ್ ಮಾಡ್ಕೊಳ್ಳೋ ಒಟ್ಟಿಗೆ. ಈಗ ಇದನ್ನು ರುಬ್ಬಬೇಕು. ಸೊ ಟೊಮ್ಯಾಟೊ ಇರುವ ಕಾರಣ ನೀರು ಬೇಕಾಗಿಲ್ಲ. ಬೇಕಿದ್ರೆ ಸ್ವಲ್ಪ ಈ ನೀರನ್ನು ಹಾಕ್ಕೊಳ್ಳೋದು. ಇದು ಬೆಂದಿದೆ. ಸಾಕ? ಇದು ಇಷ್ಟೇ ಸಾಕ? ಸಾಕು ಸರ್. ಓಕೆ. ಫೈನ್ ಬೇಕು ಅಂತ ಇಲ್ಲ? ಇಲ್ಲ, ಆಗಿದೆ. ಅದು ತೆಗಿದ? ಓ, ಬೆಂದಿದೆ. ಕಲರ್ ಪೂರ್ತಿ ಚೇಂಜ್ ಆಗಿದೆ. ಈಗ ನೀವು ಹೇಳಿದಾಗೆ 5 ನಿಮಿಷದಲ್ಲಿ ಬೆಂದು ಕೂಡ ಆಯಿತು. ಈಗ ಆಫ್ ಮಾಡಬೇಕು. ನಾವು ಈಗ ಒಗ್ಗರಣೆಗೆ ಇಡೋದು, ಡೈರೆಕ್ಟ್ ಒಗ್ಗರಣೆಗೆ ಇಟ್ಕೊಳ್ಳೋದು. ಓಕೆ. ಸೊ ಇದನ್ನು ಅಂದರೆ ತಕ್ಕೊಳ್ಳೋದಾ ಹೇಗೆ? ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ತಗೊಳ್ಳಿ. ಇದರಲ್ಲೇ ಒಗ್ಗರಣೆ ಇಟ್ಕೊಳ್ಳೋದಾ? ಇದರಲ್ಲೇ ಇಟ್ಕೊಳ್ಳೋದು. ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ಲಾ? ಸಾಕು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ಕರಿಬೇಕು. ಆಮೇಲೆ ನಾನು ಈರುಳ್ಳಿ ಒಗ್ಗರಣೆ ಮಾಡ್ತಿದ್ದೇನೆ ಇದಕ್ಕೆ. ಅದು ಸ್ವಲ್ಪ ಒಳ್ಳೆ ಟೇಸ್ಟ್. ಸಣ್ಣಗೆ ಈರುಳ್ಳಿ. ಬಹಳ ಫಾಸ್ಟ್ ಆಗುವಂಥದ್ದು ಅಂತ ಅನಿಸುತ್ತೆ. ಬೇರೆ ಸಾಸಿವೆ ಜೀರಿಗೆ ಅದೇನು ಬೇಕಾಗಿಲ್ಲ. ಈರುಳ್ಳಿ ಹಾಕಿದರೆ ಬರೀ ಅಷ್ಟೇ. ನಾವು ಸಾಸಿವೆ ಒಗ್ಗರಣೆ ಹಾಕಿದರೆ ಈರುಳ್ಳಿ ಬೇಕಾಗಿಲ್ಲ. ಬರೀ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಕಡ್ಡಿ ಅಷ್ಟೇ ಹಾಕೊಂಡು. ಈಗ ನಾನು ಈರುಳ್ಳಿ ಹಾಕೋದ್ರಿಂದ ಇದಿಷ್ಟೇ ಸಾಕಾಗ್ತದೆ.
ಇದು ಅಂದರೆ ಒಗ್ಗರಣೆಗೆ ಸ್ವಲ್ಪ ಹುರಿದ್ರೆ ಸಾಕ ಅಥವಾ ಬ್ರೌನ್ ಆಗಬೇಕು? ಬ್ರೌನ್ ಆದರೆ ಒಳ್ಳೆಯದು, ಟೇಸ್ಟ್ ಜಾಸ್ತಿ ಬರುತ್ತೆ. ಸ್ವಲ್ಪ ಕೆಂಪಾಗಬೇಕು. ಆಗ್ತಾ ಬಂತು ಅಂದರೆ ತುಂಬ ಸಣ್ಣಗೆ ಹೆಚ್ಕೊಂಡಿದ್ದೀರಿ. ಹೌದೌದು. ಈಗ ನಾವು ಇದಕ್ಕೆ ಅದು ಮಸಾಲೆ ಎಲ್ಲ ಫ್ರೈ ಮಾಡಲಿಲ್ಲಲ್ಲ, ಹಾಗಾಗಿ ಇದು ಒಗ್ಗರಣೆಗೆ ಹಾಕೋದ್ರಿಂದ ಅದು ಅದರಲ್ಲೇ ಹುರಿಬೇಕು. ಈಗ ನಾನು ಮಸಾಲೆ ಹಾಕೊಳ್ತಿದ್ದೇನೆ. ನೀರು ಹಾಕಬೇಕಾ? ಹಾಂ, ಸರಿ. ಇದರಲ್ಲಿ ಉಂಟಲ್ಲ ನೀರು, ಇದೇ ನೀರು ಹಾಕಿ ಬೇಯಿಸಿದ ನೀರನ್ನೇ ಸ್ವಲ್ಪ ಹಾಕ್ಕೊಂಡ್ರೆ ಅದು ವೇಸ್ಟ್ ಆಗೋದಿಲ್ಲ. ಇಲ್ಲಾದರೆ ಬೇಕಾಗಿಲ್ವಾ ಅದು? ಇಲ್ಲ. ಹಾಂ ಹಾಂ. ಅದು ಬೇಯಲಿಕ್ಕೆ ಸ್ವಲ್ಪ ನೀರಿಟ್ಟರೆ ಅದಾದ್ಮೇಲೆ ಸರಿ ಆಗ್ತದೆ. ಸಾಕಾ? ಉಪ್ಪು ಸೇರಿಸ್ತೇನೆ. ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಅಂದರೆ ಹುಳಿ ಇದೆ, ಹುಳಿ ಉಂಟು, ಖಾರ ಇದೆ, ಹಾಗಾಗಿ ಈಗ ಕೂಡ ಕಡಕಬೇಕು. ಹೌದು. ಈಗ ಸ್ವಲ್ಪ ಬೆಲ್ಲ ಇದು ಮಾಡ್ಕೊಳ್ತೀವಿ. ಹಾಗಾದರೆ ಇದು ಬೇಯಿಸಿದ ನೀರು ಅಗತ್ಯ ಬೀಳೋದಿಲ್ಲ. ಸ್ವಲ್ಪ ಹಾಕ್ಬಿಟ್ಟು ಇದು ಅನ್ನ ಸಾರು, ಅದ್ರ ಜೊತೆಗೆ ಸೈಡ್ ಡಿಶ್ ಬೇರೆ ಈ ಥರ ಚಪಾತಿ ಅದಕ್ಕೆಲ್ಲ ಆಗುತ್ತಾ? ಅದಕ್ಕೆಲ್ಲ ಸರಿ ಇಲ್ಲ, ಅನ್ನಕ್ಕೆ ಅಂದರೆ ಸ್ವಲ್ಪ ಖಾರ, ಹುಳಿ, ಸಿಹಿ ಎಲ್ಲ ಇರ್ತದಲ್ಲ, ಅನ್ನದ ಜೊತೆಗೆ ಸೈಡ್ ಡಿಶ್. ಈಗ ಅಮಟೆಕಾಯಿ ಹಾಕಿದಿರಿ, ಬರೀ ಅಮಟೆಕಾಯಿದೆ ಮಾತ್ರನಾ ಅಥವಾ ಬೇರೆ ಇನ್ಯಾವುದಾದ್ರೂ ತರಕಾರಿ ಕೂಡ ಇದ್ರ ಜೊತೆಗೆ? ಹಾಗಲಕಾಯಿ ಹಾಕ್ಕೊಳ್ಬೋದು. ಹಾಗಲಕಾಯಿ ಹುಳಿ, ಸಿಹಿ, ಖಾರ, ಕಹಿ ಎಲ್ಲ ಹಾಗಲಕಾಯಿ. ಕೇಳಿದೆ ತಪ್ಪಾಯ್ತಾ ಅಂತ? ಅಲ್ಲ, ಅದೇ ಬೇಕು ಅಂತ ಹೇಳೋದು, ಇದ್ರೊಟ್ಟಿಗೆ ಅದು ಹಾಕೊಳ್ಳೋದು. ಬೇರೆ ಕಹಿಯಲ್ಲಿ ಸ್ವಲ್ಪ ದೂರ, ಬೇರೆ ತರಕಾರಿ ಇದಕ್ಕೆ ಆಗೋದಿಲ್ಲ. ಹಾಗೆ ಇದು ಸ್ವಲ್ಪ ಹಾಗೆ ಎಣ್ಣೆ ಬಿಡ್ತಾ ಬಂದರೆ ಸ್ವಲ್ಪ ಗೊಜ್ಜು ಥರ ಬರ್ತದೆ. ಒಂದು ಮುದ್ದೆ ಥರ ಬರಬೇಕು. ಅಂದರೆ ಗೊಜ್ಜು ಅಲ್ಲ, ಎಣ್ಣೆ ಬಿಟ್ಟು ಅಂತ ಹೇಳಿದ್ರೆ ರೆಡಿ ಆಗಿದೆ ಅಂತ ಲೆಕ್ಕ. ಬಹಳ ಜಟ್ಪಟ್ಟಾಗಿ ಆಗುತ್ತೆ ಮಾತ್ರ ಅಲ್ಲ. ಈಗಿನ ಕಾಲದಲ್ಲಿ ಎಲ್ಲರಿಗೆ ಫಾಸ್ಟ್ ಆಗಬೇಕು. ಅದು ಕೂಡ ನೀವು ಕೂಡ ವರ್ಕಿಂಗ್ ವಿಮೆನ್, ಬೇಗ ಬೇಗ ಆಗಿ ಕೆಲಸ ಆಗಬೇಕು. ಸಾಕು. ರೆಡಿಯಾ? ರೆಡಿ. ಸೂಪರ್. ಆಫ್ ಮಾಡ್ತಾರೆ. ಜಾಟ್ಪಟ್ ಜಾಟ್ಪಟ್ ಅಮಟೆಕಾಯಿ ಗೊಜ್ಜು ತಯಾರು. ಈಗಂದರೆ ಕಡಿಮೆ ಖರ್ಚಲ್ಲಿ ಸ್ವಲ್ಪ ಸುಲಭ ರೀತಿಯಲ್ಲಿ ಬೇಗ ಆಗಬೇಕು ಆ ಥರ ಎಲ್ಲವೂ ಕೂಡ ಎಲ್ಲ ಫಾಸ್ಟ್ ಆಗಬೇಕು, ಕಮ್ಮಿ ಖರ್ಚಲ್ಲಿ ಆಗಬೇಕು, ಟೇಸ್ಟ್ ಆಗಬೇಕು, ಎಲ್ಲವೂ ಕೂಡ ಬೇಕು. ಹೌದು, ಕೆಲಸಕ್ಕೆ ಹೋಗೋರಿಗೆ ಬೇಗ ಬೇಗ ಮಾಡಲಿಕ್ಕೆ ಇದು ಸುಲಭ. ಈಗ ಅಮಟೆಕಾಯಿ ಗೊಜ್ಜು ರೆಡಿಯಾಗಿದೆ. ಹೇಗಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆದಂಥ ಅಮಟೆಕಾಯಿ ಗೊಜ್ಜು ತಯಾರು. ಸೊ ಇದು ಅನ್ನದ ಜೊತೆಗೆ ಸೈಡ್ ಡಿಶ್ ಥರ ಇದನ್ನು ಸೇವಿಸ್ಕೊಳ್ಬೋದು. ಸೊ ಬಿಸಿ ಬಿಸಿ ಆ ಖಾರ, ಹುಳಿ ನೋಡ್ತಾ ಇರುವಾಗಲೇ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅಮಟೆಕಾಯಿಯ ಗೊಜ್ಜು ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ನೀರನ್ನು ಕುದಿಸಿಕೊಂಡು ಎಳೆ ಅಮಟೆಕಾಯಿಗಳನ್ನ ಹಾಕಿ ಬೇಯಿಸಿ. ಇನ್ನೊಂದೆಡೆ ನೆನೆಸಿದ ಒಣಮೆಣಸಿಗೆ ಸ್ವಲ್ಪ ಹುಣಸೆ ಹುಳಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಟೊಮ್ಯಾಟೊ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಕರಿಬೇವು, ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಬೇಯಿಸಿದ ಅಮಟೆಕಾಯಿ ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಅಮಟೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ಸಿಹಿ ಆದಂಥ ಒಂದು ಖರ್ಜೂರದ ಪಾಯಸ, ಹುಳಿ, ಸಿಹಿ, ಖಾರ ಎಲ್ಲ ಕೂಡ ತಯಾರಾಗಿದೆ. ಬಚಾವ್, ಕಹಿ ಇಲ್ಲ. ಸೊ ಇದು ಟೇಸ್ಟ್ ನೋಡುವ. ಫಸ್ಟ್ ಸಿಹಿ ನೋಡೋ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ, ಇನ್ನೂ ಬಿಸಿ ಬಿಸಿ ಆಗಿದೆ. ಖರ್ಜೂರದ ಪಾಯಸ ಸೂಪರಾಗಿ ಆಗಿದೆ. ಇದು ನಾವು ಬಾಕಿ ಪಾಯಸದ ಥರ ತುಂಬ ಹಾಕ್ಕೊಂಡದಂತೂ ಖಂಡಿತವಾಗ್ಲೂ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪವೇ ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ಸೊ ಇದು ಟೇಸ್ಟ್ ನೋಡೋಣ.
ಅಮಟೆಕಾಯಿ ಅದರ ಅದನ್ನ ಹಾಗೆ ಊಟದ ಜೊತೆಗೆ ಆ ಥರ ಕಚ್ಚಿ ತಿನ್ಬೇಕು ಅವಾಗ ಚೆನ್ನ. ಸೂಪರ್ ಅವಸಮ್. ಹುಳಿ, ಸಿಹಿ, ಖಾರ ಎಲ್ಲ ಬ್ಯಾಲೆನ್ಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ತಡ ಮಾಡೋದೇ ಬೇಡ, ಈಗಲೇ ಊಟ ಮಾಡೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ಅದನ್ನೊಂದು ಬರೀ ಅನ್ನ ಸಾರು ಅಥವಾ ಮೊಸರು ಅನ್ನ ಇದೊಂದು ಜೊತೆಗೆ ಸೈಡಿಗಿದ್ದರೆ ಒಳ್ಳೆ ಊಟ. ಸಿಂಪಲ್ ಆದರೂ ಕೂಡ ವೆರಿ ಟೇಸ್ಟಿ ರೆಸಿಪೀಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಾಯಿ ಸಿಹಿನೂ ಆಯಿತು, ಹುಳಿ ಸಿಹಿ ಖಾರವೂ ಕೂಡ ಆಯಿತು. ಥ್ಯಾಂಕ್ ಯು. ಅವಕಾಶಕ್ಕಾಗಿ ವಂದನೆಗಳು. ಸೊ ಅವಕಾಶ ನೀಡೋದೇ ಅಲ್ಲ, ಸೊ ನೀವು ಅವಕಾಶ ಕೊಟ್ಟಾಗ ನೀವು ಈ ಥರ ಒಳ್ಳೊಳ್ಳೆ ರುಚಿಯಾಗಿ ಅಡುಗೆ ಮಾಡಿದಾಗ ನಿಮ್ಮನ್ನು ಹಾಗೆ ಕಳಿಸೋ ಆಗಿಲ್ಲ. ಸೊ ಅದಕ್ಕೋಸ್ಕರ ನಡೆಲ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಸೊ ನೀವಂತೂ ವರ್ಕಿಂಗ್ ವುಮೆನ್, ಇನ್ನಷ್ಟು ನಿಮ್ಮ ಅಡುಗೆ ಈಸಿ ಆಗಲಿ ಅಂತ ಮೊದಲೇ ಈಸಿ ಬೇಗ ಮಾಡ್ತೀರಿ, ಇನ್ನಷ್ಟು ಈಸಿ ಆಗಲಿ ಅಂಥೇಳಿ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇದಂತೂ ಸೂಪರಾಗಿ ಆಗಿದೆ. ಅಂದರೆ ಬರೀ ಅನ್ನ ಸಾರು ಇದೊಂದು ತರಿಸಿ ಇಟ್ಟರೆ ಸಾಕು, ಸೈಡ್ಗೆ ಇದು ಹುಳಿ ಸಿಹಿ ಖಾರ ಆ್ಯಂಡ್ ಎಲ್ಲ ಊಟ ಆದಮೇಲೆ ಪಾಯಸ ಕೂಡ ತಯಾರಾಗಿದೆ. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.